ಪಡುಬಿದ್ರೆ ಹೆದ್ದಾರಿ ಬದಿಯ ಸರ್ವಿಸ್ ರಸ್ತೆ ಕಾಮಗಾರಿಯ ವಿಳಂಬ ಮತ್ತು ಹೆದ್ದಾರಿಯಲ್ಲಿನ ವಿದ್ಯುತ್ ದೀಪಗಳು ಉರಿಯುವುದರ ವಿರುದ್ಧ ಮಂಗಳವಾರ ಸಂಜೆ ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರು ನವಯುಗ ಕಚೇರಿಗೆ ತೆರಳಿ ಮುತ್ತಿಗೆ ಹಾಕಿ ಬೀಗ ಜಡಿದು ಪ್ರತಿಭಟಿಸಿದ ಘಟನೆ ಘಟಿಸಿದೆ. ಕಂಪನಿಯು ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿದೆ. ಹಾಗಾಗಿ ಮಂಗಳವಾರ ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಶೆಟ್ಟಿ, ಉಪಾಧ್ಯಕ್ಷೆ ಯಶೋಧ, ಕಾರ್ಯದರ್ಶಿ ರೂಪಲತಾ ಹಾಗೂ ಸರ್ವ ಸದಸ್ಯರ ನೇತೃತ್ವದಲ್ಲಿ ಪಡುಬಿದ್ರಿಯ ನವಯುಗ ಕಚೇರಿಗೆ ತೆರಳಿದ್ರು. ಹಲವು ಬಾರಿಯ ಮನವಿಯ ಬಳಿಕವೂ ಕಂಪನಿ ಸ್ಪಂದಿಸದ ಕಾರಣ ನವಯುಗ ಕಚೇರಿಯಲ್ಲಿನ ಮಂದಿಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ತರಾಟೆಗೆ ತೆಗೆದುಕೊಂಡರು. ಅದಕ್ಕೆ ಮೌಖಿಕವಾಗಿ ಉತ್ತರಿಸಿದ ಕಂಪನಿ ಪ್ರತಿನಿಧಿ, ಫೆಬ್ರವರಿ 20ರೊಳಗಾಗಿ ಪಡುಬಿದ್ರಿಯ ಕಾಮಗಾರಿಗಳನ್ನು ನಿರ್ವಹಿಸಲಾಗುವುದು ಎಂದರು. ಆದರೆ ಲಿಖಿತ ರೂಪದಲ್ಲಿ ಏನನ್ನು ನೀಡಲಾಗುವುದು ಎಂದು ಉತ್ತರಿಸಿದ್ದಾರೆ. ಇದಕ್ಕೆ ಬಗ್ಗದ ಗ್ರಾಮ ಪಂಚಾಯತ್ ಸದಸ್ಯರು ಕಂಪನಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಅಡ್ಡಲಾಗಿ ಅಲ್ಲೇ ಮಲಗಿದ್ರು. ಬಳಿಕ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 5 ಮಂದಿಯನ್ನ ಹೊರ ಹೋಗಲು ಮನವಿ ಮಾಡಿಕೊಳ್ಳಲಾಯಿತು. ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು ನವಯುಗ ಕಚೇರಿಗೆ ಬೀಗ ಜಡಿದು ತಮ್ಮ ಅಸಹನೆಯನ್ನ ವ್ಯಕ್ತಪಡಿಸಿ ವಾಪಸ್ಸಾದರು. ಸಂಜೆಯ ವೇಳೆ ಮಾತು ಬದಲಿಸಿರುವ ನವಯುಗ ಪ್ರತಿನಿಧಿ, ತಮಗೆ ಕೀಲಿ ಕೈಗಳನ್ನ ಹಿಂದಿರುಗಿಸಬೇಕು, ಇಲ್ಲದಿದ್ದಲ್ಲಿ ಕಂಪನಿಯು ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಲಿರುವುದಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಕರೆ ಮಾಡಿ ತಿಳಿಸಿದ್ದಾರೆ.